ಕರ್ನಾಟಕ ರಾಜ್ಯ ಯೋಜನಾ ಮಂಡಳಿ ಉಪಾಧ್ಯಕ್ಷ ಬಿಜೆ ಪುಟ್ಟಸ್ವಾಮಿ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಇದೇ ಸಂದರ್ಭ ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರದ ನೂತನ ಅಧ್ಯಕ್ಷರಾಗಿ ನೇಮಕಗೊಂಡ ಮಟ್ಟಾರು ರತ್ನಾಕರ ಹೆಗಡೆ ಅವರ ಪದಗ್ರಹಣ ಸಮಾರಂಭ ನಡೆಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಮಟ್ಟಾರು ರತ್ನಾಕರ ಹೆಗಡೆ, ನಾನು ವಿದ್ಯಾರ್ಥಿ ಜೀವನದಿಂದಲೇ ರಾಜಕೀಯದಲ್ಲಿ ಇದ್ದೇನೆ. ಇಲ್ಲಿ ಯೋಗ್ಯತೆ ಮಾತ್ರ ಸಾಕಾಗುವುದಿಲ್ಲ, ಯೋಗ್ಯತೆ ಜೊತೆ ಯೋಗ ಬಂದರೆ ಮಾತ್ರ ರಾಜಕೀಯದಲ್ಲಿ ಮೇಲೇರಲು ಸಾಧ್ಯ ಎಂದರು. ಪ್ರಾಧಿಕಾರದ ಮತ್ತು ಹೆಚ್ಚು ಕ್ರಿಯಾಶೀಲವಾಗಿ ಕೆಲಸ ಮಾಡುವ ಆಶಯವನ್ನು ವ್ಯಕ್ತಪಡಿಸಿದ ಮಟ್ಟಾರು, ಅಧ್ಯಯನ ನಂತರ ಆಗಬೇಕಾಗಿರುವ ಕೆಲಸಗಳನ್ನು ಕೈಗೆತ್ತಿಕೊಳ್ಳುವುದಾಗಿ ಹೇಳಿದರು. ರಜನೀಶ್ ಅವರ ಮುಖಾಂತರನೇ ಪುಟ್ಟಸ್ವಾಮಿ ಗೌಡವರಿಂದ ಈ ಅಧಿಕಾರಕ್ಕೆ ನಾನು ಸ್ವೀಕಾರ ಮಾಡಿದ್ದೇನೆ. ಕರಾವಳಿ ಪ್ರಾಧಿಕಾರದಲ್ಲಿ ಏನು ಉಂಟು ಏನು ಇಲ್ಲ ಎಂದು ನನಗೆ ಗೊತ್ತಿಲ್ಲ. ಮೊನ್ನೆ ತಾನೇ ಪ್ರದೀಪ್ ಡಿಸೋಜರನ್ನ ಕರೆದು ಅದರ ಬಗ್ಗೆ 1 ಗಂಟೆ ಏನೆಲ್ಲ ಉಂಟು, ಏನೆಲ್ಲ ಮಾಡಿದ್ದೀರಿ, ಏನೆಲ್ಲ ಆಗ್ತಾ ಉಂಟು, ಏನೆಲ್ಲ ಮಾಡಲಿಕ್ಕೆ ಸಾಧ್ಯ ಇದೆ ಎಂಬುದನ್ನು ಸ್ಥೂಲವಾಗಿ ಅವರಿಂದ ಕೇಳಿದೆ. ಇವತ್ತು ಅವರು ಬಹಳ ಬಹುಶಃ ಇವತ್ತು ಅವರು ಹೇಳಿದಂಥ ಕೆಲವು ಪ್ರೊಜೆಕ್ಟ್ಸ್ಗಳನ್ನು ಕೇಳಿದಾಗ, ಏನಾಗಿದೆ ಎಂಬುದನ್ನು ನಮಗೆ ಇವತ್ತು ನಮ್ಮ ಮುಂದೆ ತೋರಿಸಿದಾಗ ಮಾಡಲಿಕ್ಕೆ ಬೇಕಾದಷ್ಟು ಕೆಲಸಗಳು ಕರಾವಳಿ ಪ್ರಾಧಿಕಾರದಲ್ಲಿ ಇದೆ ಎಂಬುದನ್ನು ನಾನು ಕಂಡುಕೊಂಡಿದ್ದೀನಿ. ಇವತ್ತು ಕರಾವಳಿ ಪ್ರಾಧಿಕಾರಕ್ಕೆ ಬಹುಶಃ ನಾಗರಾಜ್ ಶೆಟ್ಟಿಯವರು ಪ್ರಥಮವಾಗಿ ಅಧ್ಯಕ್ಷರಾಗಿ ಬಂದ ದಿನದಿಂದ ಈ ಕರಾವಳಿ ಪ್ರಾಧಿಕಾರ ಈ ಜಿಲ್ಲೆಯಲ್ಲಿ ಕೆಲಸ ಮಾಡ್ತಾ ಇದೆ. ಎಲ್ಲ ಜಿಲ್ಲೆಯ ಡೆವಲಪ್ಮೆಂಟ್ಸ್, ಈ ಕರಾವಳಿಯ ಡೆವಲಪ್ಮೆಂಟ್ಸ್ ಎಲ್ಲವೂ ಕೂಡ ನಮ್ಮ ಪ್ರಾಧಿಕಾರದ ಒಳಗಡೆ ಬರುದಿದ್ರು ಕೂಡ ನಾನು ಪುಟ್ಟಸ್ವಾಮಿ ಗೌಡರ ಹತ್ರ ನಮ್ಮ ಮಾರ್ಗದರ್ಶಕರ ಇರುವ ಅವರನ್ನು ಕೇಳಿಕೊಳ್ತಾ ಇದ್ದೇನೆ. ಬಜೆಟ್ಗೆ ದಿನಗಣನೆ ನಡೀತಾ ಉಂಟು. ಏನಾದರೂ ಫಂಡ್ಸ್ ಎಲೊಕೇಶನ್ ಮಾಡೋದಿದ್ರೆ ಇವತ್ತು ಪ್ಲಾನಿಂಗ್ ಡಿಪಾರ್ಟ್ಮೆಂಟಿಂದ ಮೇಡಮ್ ಅವರು ಪ್ಲಾನಿಂಗ್ ಡಿಪಾರ್ಟ್ಮೆಂಟಿನ ಹೆಡ್ ಆಗಿದ್ದಾರೆ. ಮಂಗಳೂರಿನಲ್ಲಿ ಕೆಲಸ ಮಾಡಿದವರು ಮತ್ತು ಅತ್ಯುತ್ತಮ ಹೆಸರನ್ನು ಗಳಿಸಿದವರು ಶಾಲಿನಿ ರಜನೀಶ್ ಅವರು, ನನಗೆ ಗೊತ್ತುಂಟು. ನಾವು ರಾಜಕಾರಣಿಗಳು ಅಥವಾ ಜನರು ಹೇಗೆಂದರೆ, ಒಂದ್ಸರಿ ನಮ್ಮ ಊರಲ್ಲಿ ನೀವು ಕೆಲಸ ಮಾಡಿದರೆ ಮತ್ತೆ ರೋಡ್ ನಿಮ್ಮ ಕ್ಯಾರಿಯರ್ ನಾವು ನಿಮ್ಮನ್ನು ಗಮನಿಸ್ತಾನೆ ಇರ್ತೇವೆ, ಎಲ್ಲಿದ್ದಾರೆ ಹೇಗಿದ್ದಾರೆ ಅಂತೇಳಿ. ನಿಮ್ಮ ಹತ್ರ ಬರದಿದ್ರು, ಕಮ್ಯುನಿಕೇಶನ್ ಇಲ್ಲ, ಸಿಗುವುದು ಇಲ್ಲದಿದ್ರು ಕೂಡ, ಸಂಪರ್ಕ ಮತ್ತು ಇಲ್ಲದಿದ್ರು ಕೂಡ ನಾವು ಅಬ್ಸರ್ವ್ ಮಾಡ್ತಾ ಇರ್ತೇವೆ ನಮ್ಮಲ್ಲಿದ್ದವರು ಈಗ ಎಲ್ಲಿದ್ದಾರೆ ಅಂತೇಳಿ. ಡಾಕ್ಟರ್ ಶಾಲಿನಿ ರಜನೀಶ್, ಪ್ರಾಧಿಕಾರದ ಕಾರ್ಯದರ್ಶಿ ಪ್ರದೀಪ್ ಡಿಸೋಜಾ, ಜಿಲ್ಲಾಧಿಕಾರಿ ಸಿಂಧು ಬಿ ರೂಪೇಶ್ ಮತ್ತಿತರರು ಈ ಸಂದರ್ಭ ಉಪಸ್ಥಿತರಿದ್ದರು.